ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮುಡಿಪು ಎಂಬಲ್ಲಿರುವ ಸೂರಜ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಶ್ರಯದಲ್ಲಿ ನವೆಂಬರ್ 30 ರಿಂದ ಡಿಸೆಂಬರ್ 2 ರವರೆಗೆ ನಡೆಯಲಿರುವ ಸೂರಜ್ ಕಲಾ ಸಿರಿ 2018 ಸೂರಜ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಶ್ರಯದಲ್ಲಿ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಈ ಕಾರ್ಯಕ್ರಮವು ಕರಾವಳಿ ಕಲಾವೈಭವ ಎಂಬುದಾಗಿ ಅನಾವರಣಗೊಳ್ಳಲಿದ್ದು, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪಾರಂಪರಿಕ ಹಾಗೂ ಜನಪದೀಯ ಕಲೆಗಳನ್ನು ಈ ವೇದಿಕೆಯು ಅನಾವರಣಗೊಳಿಸಲಿದೆ ಎಂದು ಹೇಳಿದ್ರು. ಇದೇ ಸಂದರ್ಭದಲ್ಲಿ ಸೂರಜ್ ಕಲಾ ಸಿರಿ ಪ್ರಶಸ್ತಿಯನ್ನ ಕಲಾರಂಗದಲ್ಲಿ ಅಪ್ರತಿಮ ಸೇವೆ ಸಲ್ಲಿಸಿದ ನಾಡಿನ ಓರ್ವ ಗಣ್ಯರಿಗೆ ನೀಡಿ ಸನ್ಮಾನಿಸಲಾಗುತ್ತದೆ ಎಂದರು. ಗ್ರಾಮೀಣ ಮಟ್ಟದ ಜನರಿಗೂ ವಿದ್ಯಾರ್ಥಿಗಳಿಗೂ ಪರಿಚಯ ಆಗಿ ಗ್ರಾಮೀಣ ಮಟ್ಟದಲ್ಲಿ ಕೂಡ ಉಳಿಬೇಕ ಉದ್ದೇಶದಿಂದ ಮುಡಿಪಿನಲ್ಲಿ ನಮ್ಮ ರಾಜ್ಯ ಮಟ್ಟದ ಸೂರಜ್ ಕಲಾ ಸಿರಿ ಹಮ್ಮಿಕೊಂಡಿದ್ದೇವೆ. ಕರಾವಳಿ ಕಲಾ ವೈಭವ ನಮ್ಮ 30 ನವೆಂಬರಿಂದ 1-2 ಡಿಸೆಂಬರ್ 3 ದಿವಸ ಇದನ್ನು ಉದ್ಘಾಟನೆಯನ್ನು ಪರಮಪೂಜ್ಯ ಧರ್ಮಾಧಿಕಾರಿಯಾದ ವೀರೇಂದ್ರ ಹೆಗಡೆ ಅವರು ಇವತ್ತು ಉದ್ಘಾಟಿಸ್ತಾರೆ. ಸಮಾರೋಪ ಸಮಾರಂಭದಲ್ಲಿ ಕನ್ನಡ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇವತ್ತು ಭಾಗವಹಿಸ್ತಾರೆ. ಎಲ್ಲ ನಮ್ಮ ಶಾಸಕ ಮಿತ್ರರು, ಸಂಸದರು, ಇನ್ನು ಜನಪ್ರತಿನಿಧಿಗಳು ಮತ್ತು ಸಾಮಾಜಿಕ ಮುಖಂಡರು ಕೂಡ ಭಾಗವಹಿಸಿ ಎಷ್ಟು ತಂಡಗಳು ಭಾಗವಹಿಸ್ತವೆ? ಸುಮಾರು ವಿವಿಧ ಪ್ರದೇಶದ ಕರಾವಳಿಯ 40 ಕಲಾ ತಂಡಗಳು ಭಾಗವಹಿಸ್ತದೆ. ಹಾಗೂ ಕೆಲವೊಂದು ವಿದ್ಯಾರ್ಥಿನಿಯರ ಭಾಗವಹಿಸುವ ಆ ಒಂದು ಕಾರ್ಯಕ್ರಮ ಕೂಡ ಇದೆ. ಆದಿತ್ಯ ರಾವ್, V4 News 24/7 ಮಂಗಳೂರು.